ತಾರೀಕು 2ರಂದು ದೀಪಾವಳಿಯ ಪ್ರಯುಕ್ತ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ 12ನೇ ವರ್ಷದ ವರ್ಷ ವಿತರಣೆ ಮತ್ತು ಸಹಭೋಜನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳಿದರೆ ಒಂದು ವರ್ಷ ದಾನ ಅಂತ ಹೇಳ್ತಾರೆ, ಇನ್ನೊಂದು ಅನ್ನದಾನ ಅಂತ ಹೇಳ್ತಾರೆ. ನಾವು ಈ 11 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈಗ 12ನೇ ವರ್ಷದ ಕಾರ್ಯಕ್ರಮವನ್ನು ನಾನು ಈಗ ಆಯೋಜನೆ ಮಾಡಿದ್ದೀನಿ. ಈ ದೀಪಾವಳಿಯ ಪ್ರಯುಕ್ತ ಈ ನಡೆಯುವಂಥ ಈ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ, ನಮ್ಮ ರಿಯಲ್ ಎಸ್ಟೇಟ್ ಕೋಡಿಂಬಾಡಿ ಮನೆಯಲ್ಲಿ ಈ ಕಾರ್ಯಕ್ರಮ ಆರಂಭವಾಗಿದೆ. ಸುಮಾರು ಪ್ರತಿ ವರ್ಷವೂ ನಮ್ಮ ಮನೆಗೆ ಒಂದಷ್ಟು ಜನ ಆ ದೀಪಾವಳಿಯ ದಿವಸ ನಮ್ಮ ಮನೆಗೆ ಬರ್ತಾಯಿದ್ರು. ಆಗ ನಾವು ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಆನಂತರ ಅದರ ಜೊತೆಗೆ ಒಂದು ವರ್ಷ ವಿತರಣೆಯನ್ನು ಮಾಡಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು 25 ಜನರಿಗೆ ಆರಂಭಗೊಂಡಂಥ ಈ ವರ್ಷ ವಿತರಣೆ ಕಾರ್ಯಕ್ರಮ ಇವಾಗ ಜನರಿಗೆ ವರ್ಷ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ವರ್ಷ ನಾವು 75,000 ಜನರಿಗೆ ವರ್ಷ ವಿತರಣೆ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಆಮಂತ್ರಣ ಪತ್ರಗಳನ್ನು ಕೊಡುವಂಥದ್ದು, ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡುವಂಥದ್ದು ಯಾವುದಿಲ್ಲ. ನಮ್ಮ ಟ್ರಸ್ಟಿನಲ್ಲಿ ಸುಮಾರು 24,000 ಜನ ನೋಂದಣಿಯ ಸದಸ್ಯರಿದ್ದಾರೆ. ಅವರು ಪ್ರತಿ ವರ್ಷವೂ ಅವರು ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದವ್ರಿಗೆ ಒಂದು ಮನೆಗೆ ಒಂದು ವರ್ಷ ವಿತರಣೆ ಅಂತ ಏನು ವಿಚಾರಗಳಿಲ್ಲ. ಯಾರೆಲ್ಲ ಮನೆಯಿಂದ 5 ಜನ ಬಂದರೂ ಮಹಿಳೆಯರಿಗೆ ಸೀರೆ ಕೊಡುವಂಥ ಕೆಲಸ, ಬಾಕಿ ಉಳಿದ ಗಂಡಸರಿಗೆ ಮತ್ತು ಮಕ್ಕಳಿಗೆ ಬೆಡ್ಶೀಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮನೆಯಲ್ಲಿ 10 ಜನ ಇದ್ದರೆ 10 ಜನರಿಗೂ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾವ ಪರಿಮಿತಿಯೂ ಇಲ್ಲ. ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದವರಂತೆ ನಾವು ಈ ಹಿಂದಿನಿಂದ ಪುತ್ತೂರಿನವರಿಗೆ ಬಂದಿದ್ದೀವಿ. ಆದರೆ ಒಂದಷ್ಟು ಜನ ಕೇರಳ ಭಾಗದಿಂದ ಬರ್ತಾರೆ, ಬೆಳ್ತಂಗಡಿಯಿಂದ ಬರ್ತಾರೆ, ಬಂಟ್ವಾಳದಿಂದ ಬರ್ತಾರೆ, ಉಡುಪಿಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬರುವವರು ಇದ್ದಾರೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಂತ ಅಶೋಕ್ ರೈ ಒಬ್ಬರು ಮಾಡುವುದಲ್ಲ, ಎಲ್ಲ ನಮ್ಮ ಬಂಧುಗಳು ಇದನ್ನು ಪಕ್ಷಾತೀತವಾಗಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇದರಲ್ಲಿ ಕಾಂಗ್ರೆಸ್ಸು, BJP ಅಂತದೆಲ್ಲ ಎಲ್ಲ ಬಂಧುಗಳು ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ವರ್ಷ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಈ ಸಲ ಅತಿಥಿಗಳನ್ನು ಕರೆದಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಯವರನ್ನು ಕರೆದಿದ್ದೀವಿ. ಅವರು ಕೂಡ ಇನ್ನೊಂದು 2 ದಿವಸಗಳಲ್ಲಿ ಅವರ ಪ್ರೋಗ್ರಾಮನ್ನು ನೋಡಿ, ಅವರ ಯಾವ ಎಲ್ಲ ಕಾರ್ಯಕ್ರಮಗಳಿದೆ ಅದನ್ನು ನೋಡಿ ಅವರು ಕೂಡ ನಮಗೆ ಬರುವುದನ್ನು ಖಚಿತಪಡಿಸುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿದ್ದಂಥ DK ಶಿವಕುಮಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂಥದ್ದನ್ನು ಹೇಳಿದ್ದಾರೆ. ಗುಂಡೂರಾವ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು, ಒಂದಷ್ಟು ಸರ್ಕಾರದ ಮಂತ್ರಿಗಳು ಕೂಡ ಇದಕ್ಕೆ ಬರ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಭಾಗದ ಎಲ್ಲ ಪ್ರಮುಖರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ. 1 ಗಂಟೆಯ ಒಂದು ಕಾರ್ಯಕ್ರಮ ಇದರಲ್ಲಿ ನಡೀತದೆ. ಸಭಾ ಕಾರ್ಯಕ್ರಮ 1-1.5 ಗಂಟೆಯ ಕಾರ್ಯಕ್ರಮ ನಡೀತಿದೆ. ಯಾರೂ ಕೂಡ ಸನ್ಮಾನ ಮಾಡದಂಥ, ಕೆಲವು ವಲಯಗಳಲ್ಲಿ ಗುರುತಿಸಿಕೊಂಡಂಥ ಅತ್ಯಂತ ಬಡವರನ್ನು ಹುಡುಕಿ ವಿಶೇಷ ರೀತಿಯಲ್ಲಿ ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಈ ವಿಚಾರಗಳು ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಕೋಡ್ ಆಫ್ ಕಂಡಕ್ಟ್ ಇರುವ ಕಾರಣ ನಮಗೆ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಮಾಧ್ಯಮದವರ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳೋದು, ಇದನ್ನೆಲ್ಲ ಅದಕ್ಕೆ ತಿಳಿಸುವಂಥ ಕೆಲಸ ಈ ನಾಡಿದ್ದು ಬರುವಂಥ 2ನೇ ತಾರೀಕು ಶನಿವಾರ ಪುತ್ತೂರಿನ ಕುಂಬೆಟ್ಟು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಬರಬೇಕು, ಇದಕ್ಕೆ ಶುಭವನ್ನು ಹಾರೈಸಬೇಕು. ತಮ್ಮ ಬರುವಿಕೆಯನ್ನು ನಾವು ಕಾಯ್ತಾ ಇದ್ವಿ. ಎಲ್ರಿಗೂ ಶುಭವಾಗಲಿ.